ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಅನ್ಬಾಕ್ಸಿಂಗ್ ಆಗ್ತಾ ಇದೆ. ನೀವು ಜಿಮ್ ವರ್ಕೌಟ್ ನೋಡಿರ್ತೀರಾ, ನೀವು ವೆರೈಟಿ ಅನ್ಬಾಕ್ಸಿಂಗ್ ನೋಡಿರ್ತೀರಾ. ನಾವೊಂದು ಇಷ್ಟೊಳ್ಳೆ ಬಜೆಟ್ ಇದು ಜಿಮ್ಮನ್ನೇ ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ. ಫಿಕ್ಸ್ಡ್ ಬಾರ್ಸ್ ಅಂತ ಏನು ಕರೀತಾರೆ, ಇನ್ನೂ ಅನ್ಬಾಕ್ಸ್ ಆಗಿಲ್ಲ. ಸ್ವಲ್ಪ ಕವರೆಲ್ಲ ರ್ಯಾಪ್ ಆಗಿದೆ. ಫ್ರೆಶ್ ಮಿಷಿನ್ಸ್ నేను తిరుతుంది నేను డంబల్స్ తును ఇంక బయట బాగు ಜರ್ಬಾರ ಮಾಡೋದಿಲ್ಲ 45 ಕಿಲೋ ಡಂಬಲ್ಸ್ ಭಯಂಕರ ಫ್ರೆಶ್ ಉಂಟು. ಮಿಷಿನ್ ಎಲ್ಲ ಒಳ್ಳೆಯದು ನೋಡಿ, ಪೇಂಟ್ ಎಲ್ಲ ಕೈಯಲ್ಲಿ ಬರ್ತಾ ಇಲ್ಲ. ಐ ಲೈಕ್ ಇಟ್. ಒಳ್ಳೆ ಬ್ಲೂತ್ ಮೂರು ಎಕ್ಸ್ಟ್ರೀಮ್ ಆಗಿ ಆಡೋರಿಗೆ 20 ಕಿಲೋ, ಇನ್ನು ಕೆಳಗಡೆ ಹೋದರೆ 25 ಕಿಲೋ ಎತ್ತಲಿಕ್ಕೆ ಕಷ್ಟ ಆಗ್ತಿದೆ. ಡಂಬಲ್ಸ್ ತಾರೆ ಬೈ. డంబల్స్ ತಾರೆ ಬೈ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಮೀಡಿಯಾ. ನೀವು ಮೊಬೈಲ್ ಅನ್ಬಾಕ್ಸಿಂಗ್ ನೋಡಿರ್ತೀರಾ, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಅನ್ಬಾಕ್ಸಿಂಗ್ ನೋಡಿರ್ತೀರಾ, ಮಿಸ್ಟ್ರಿ ಬಾಕ್ಸಸ್ ಅನ್ಬಾಕ್ಸಿಂಗ್ ನೋಡಿರ್ತೀರಾ. ಆದರೆ ಫಸ್ಟ್ ಟೈಮ್ ಜಿಮ್ ಇಕ್ವಿಪ್ಮೆಂಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿದ್ದೀವಿ. ನೋಡೋಣ ಹೇಗಿದೆ, ಎಷ್ಟು ವರ್ತ್ ಇದು ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಬಲ್ಲ ಇನ್ನು ಮುಲ್ಪ ಪಾಕ್ ಐಟಮ್ಸ್, ಇಂಪೋರ್ಟೆಡ್ ಐಟಮ್ಸ್ ಅಂಚನೆ ಲೋಕಲ್ ಐಟಮ್ಸ್ ಉಂಟು ಮುಲ್ಪ. ಇನ್ನೊಂದು 25 lakh ವರ್ತ್ ಒಂಜಿ ಮಿಷಿನರೀಸ್ ಪೂರ ಉಂಟು. ಸೊ ಐದು ನನಗೆ ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಅಲಾಂಗ್ ವಿತ್ ದಟ್ ಪೂರ ಮಿಷಿನ್ ನೆಂಕುಲ್ ಒಂಜಿ ರೌಂಡ್ಸ್ ಟ್ರೈ ಮಾಡ್ತಾ ತೂಕ ಬಲೆ ಬೆಲೆ ಅವು ಇಚ್ಛೆ ಬಲೆ ಮೆಲ್ಲ ದಂಟೊಚ್ಚಿ నేను తిరుతుంది నేను డంబల్స్ తును ఇంక బయట బాగు ಒಬ್ಬ ಉಂದಿ ಹೋಗ್ತೈತಿ. 45 ಜರ್ಬಾರ ಮಾಡೋದಿಲ್ಲ 45 ಕಿಲೋ ಡಂಬಲ್ಸ್ ಅಂಚ ಇದು ಪೋಸ್ಚರಾ ಬೇಡ ಬಾರ್ಲೆ ಕೆಟ್ಟರೆ ಬಂದ 45 kg ಕುಸಲ ಹತ್ತು ಮಾರೆ. ಯುಪಿಯಿಂದ ಬಂದಿದ್ದಾರೆ ಆಶುತೋಷ್ ಬಾಯ್, ಕರೆಕ್ಟ್ ತಪ್ಪಿದ್ದಾರೆ. ಯುಪಿಯಿಂದ ಆಶುತೋಷ್ ಬಾಯ್ ಒಬ್ಬರೇ ಬಂದಿದ್ದಾರೆ. ಇಷ್ಟೆಲ್ಲ ಮಿಷಿನ್ ನಾವು 25 lakhs ಬಜೆಟ್ ಇದು ಮಿಷಿನನ್ನು ಫಿಟ್ ಮಾಡೋದು ಇವರೇ. ಒನ್ ಮ್ಯಾನ್ ಆರ್ಮಿ ಇದ್ದು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಮ್ಮದು ವೀಡಿಯೋ ಆಗೋದು ಸ್ವಲ್ಪ ಲೇಟ್ ಆಯಿತು. ಪಕ್ಕದಲ್ಲಿದ್ದಾರೆ ಅಶ್ವಿನ್ ಆರ್ಕೆ ಅಂತ, ಬಾಡಿ ಬಿಲ್ಡರ್ ಕಮ್ ಟ್ರೈನರ್ ಕಮ್ ಓನರ್. ಎಸ್, ತುಂಬ ಬಿಸಿ, ಸ್ವಲ್ಪ ಡ್ರೈ ಔಟ್ ಆಗಿದ್ದಾರೆ ಇವತ್ತು, ತುಂಬ ಕೆಲಸ ಇತ್ತಲ್ಲ ಹಾಗೆ. ಸರಿ, ಈಗ ಇವರು ಅನ್ಬಾಕ್ಸ್ ಮಾಡಿದಂಥ ಮಿಷಿನ್ ಚೆಸ್ಟ್ ಫ್ಲೈ, ಪೆಕ್ಡೆಕ್ ಫ್ಲೈ ಅದೇ, ಅದಕ್ಕೆ ಹೇಳೋದು ಪೆಕ್ಡೆಕ್ ಫ್ಲೈ ಅಂತ. ತುಂಬ ಮಲ್ಟಿ ಮಿಷಿನ್ಸ್ ಎಲ್ಲ ಬಂದು ಈಗ ಓಲ್ಡ್ ಸ್ಟೈಲ್ ಸ್ವಲ್ಪ ರೆನೋವೇಟ್ ಆಗಿದೆ ಈಗ. ಇದು ದಾಳಿಗೆ ನೆಟ್ಟ ಮಿ ತುಂಬ ಉನ್ನಾಂಡೆ ಬಕಟ್ ಪಂಜಿ ಮತ್ತಿದ್ದು ಎಣ್ಣಂಚಿನ ಒಂಜಿ 6 packs ಮತ್ತೆ ತಿನ್ನಕ್ಲಿ ಮತ್ತೆ ಆಸೆ ಡ್ರಿಂಕ್ ಡ್ರಿಂಕ್ ಮಾಡ್ತಾರೆ ಶೋಕ್ ಆಗ್ಬೋದು. ಅಂಡ ಒಂಜಿ ಚರ್ಬಿ ಕರ ದಾದಂಡ ಅದೇ ಚರ್ಬಿ ಕರ ಹೊಡು ಜವನಿಯರ್ನ ಜಾಸ್ತಿ ಉಂಟು ಇತ್ತೆ ಜಾಸ್ತಿ ಉಂಟು. ಇನ್ನೂ ಅದೇ ಗೌತು ಬೈ ಲೆಗ್ ಪ್ರೆಸ್ ಅದು ನನ್ನ ಫೇವರೇಟ್ ಎಕ್ಸಸೈಸ್ ಮಾಡಿ. ಆಲ್ರೆಡಿ ಅನ್ಬಾಕ್ಸ್ ಆಯ್ನ ಲೆಗ್ ಪ್ರೆಸ್ ಮಿಷಿನ್ ಒಂದು ಫಿಟ್ ಆಗ್ತಿದೆ ಜಾಸ್ತಿ. ಮುಂಚೆನೆ ಮಿಷಿನ್ ಪಡನಿಕ್ಕೆ ತೂದು ದಯ ಪಂಡ ಒಂದು ನಾಳೆ ಅನ್ಬಾಕ್ಸ್ ಆಗಿ ಭಯಂಕರ ಫ್ರೆಶ್ ಉಂಟು. ಮಿಷಿನ್ ಎಲ್ಲ ಒಳ್ಳೆಯದು ನೋಡಿ, ಪೇಂಟ್ ಎಲ್ಲ ಕೈಯಲ್ಲಿ ಬರ್ತಾ ಇಲ್ಲ. ಐ ಲೈಕ್ ಇಟ್. ಡಂಬಲ್ಸ್ ತಾರೆ ಬೈ. డంబల్స్ ತಾರೆ ಬೈ. ಜ್ಯೂಸ್ ಥ್ಯಾಂಕ್ಸ್. ಅಂಚೆ ನನಗೆ ಅಪ್ಪ ಬಾಜಲ ಒಂದು ಸಡನ್ಲಿ ಒಂದು ಡ್ರಿಂಕ್ಸ್ ಬ್ರೇಕ್. आप यूट्यूब पे आएंगे देखो. मन पुनः सरी जी जिम दाखल ತೊಗೊಂಡಿತ್ತು ಸಾರಿ ಒಂದು ರಡ್ಡದ ಕೆಜಿ ಬಕ್ಕ 9 kg ದ 9 kg ದ ಡಂಬಲ್ಸ್ ಬಕ್ಕ 9 kg ಇದು 7.5 kg ದ ಡಂಬಲ್ಸ್ ಒಂದು 12.5 ಇದು 2.5 ದ ಇದು 15 kg. ഞാൻ ದೇರ್ಪೇರ ಹೋಗ್ಬಿಟ್ಟು ಅನ್ಬಾಕ್ಸಿಂಗ್ ಆಡತ್ತೆ. ಓಕೆ, ಯಾನ್ ರಿಸ್ಕ್ ಇದೆ ತಂದಿಂಗೆ ಇಷ್ಟ ಇಜ್ಜಿ ಅವಳು ಆಸ್ಪತ್ರೆ ಅನ್ಬಾಕ್ಸಿಂಗ್ ಮಾಡ್ಕೊಡೋ ಈಗಿನ ಲೇಟೆಸ್ಟ್ ಪ್ಲೇಟ್ಸ್. ಇದು 8 kg ಇದೆ. 10 ಗ್ರೀನ್ ಮೀನ್ಸ್ 10. ಓ, ಕಲರ್ ಇದೆ ಒಂದು ರೆಕಗ್ನಿಷನ್ ಸಿಕ್ಕಿರ ತೂಪಿನ ರೊಕ್ಕ. ಸೊ ಗ್ರೀನಲ್ಲಿದೆ 10 ಕಿಲೋ, ಯೆಲ್ಲೋ ಅಲ್ಲಿದೆ 15 ಕಿಲೋ. ಇನ್ನು ಕೆಳಗೆ ತುಂಬಾ ಮಿಷಿನ್ಸ್ ಇದೆ ಇವತ್ತು. ಇದೆಲ್ಲ ಅನ್ಬಾಕ್ಸ್ ಇನ್ನೂ ಆಗಬೇಕಷ್ಟೇ, ತುಂಬ ಕೆಲಸ ಇದೆ ಇವತ್ತು. ಈಗ ವೀಡಿಯೋ ಆದಮೇಲೆ ಇದು ಗ್ರೇ ಕಲರ್ ಬಂಡ ಹೋಗ್ಬಾರ್ದು. ಗ್ರೇ ಕಲರ್ ವೆಯ್ಟ್ ಇಲ್ಲ.
ಐದು ಕೆ ಜಿಯಾ ಹ್ಯಾಂಗೆ ಗ್ರೇ ಕಲರ್ ಬರ್ತದೆ ಅದು ಪ್ರಾಬಬ್ಲಿ ಬ್ಲೂ ಬರ್ತೀನಿ ಐನಕ್ಕೆ ಸ್ವಲ್ಪ ಗ್ರೇ ಕೊಡ್ತೇವೆ ದಪ್ಪನ ಐದು ಐದು ಸೊ ಇವತ್ತು ನೋಡಿ ಅಶ್ವಿನ್ ಬಾಯ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಚಪ್ಪೆ ಫುಲ್ ಸ್ವೆಟ್ ಒಂದು ಸ್ವೆಟ್ಟಾ ಅಲ್ಲ ಬ್ಲೂ ತಮೂರು ಇನ್ನು ಎಕ್ಸ್ಟ್ರೀಮ್ ಆಗಿ ಆಡೋರಿಗೆ 20 ಕಿಲೋ ಇನ್ನು ಕೆಳಗಡೆ ಹೋದರೆ 25 ಕಿಲೋ ಎತ್ತಲಿಕ್ಕೆ ಕಷ್ಟ ಆಗ್ತಿದೆ ಸೊ ಅದಕ್ಕೆ ಮೇಲ್ಮೇಲಿಂದ ಗೌತಮ್ ಎರಡು ಒಂದು ಕ್ವೆಶ್ಚನ್ ಹಾಂ ಈರು ಜಾಸ್ತಿ ಏತು ವೇಟಿದೆ ಇದು ಬರ್ಚೋ ಕಟ್ ಇಲ್ಲಿ ನೋಡಿ ಇಲ್ಲಿ ಫ್ರೆಶ್ ಅನ್ಬಾಕ್ಸಿಂಗ್ ಆಗ್ತಾ ಇದೆ ನೀವು ಜಿಮ್ ವರ್ಕೌಟ್ ನೋಡಿರ್ತೀರಾ ನೀವು ವೆರೈಟಿ ಅನ್ಬಾಕ್ಸಿಂಗ್ ನೋಡಿರ್ತೀರಾ ಮತ್ತು ನಾವೊಂದು ಇಷ್ಟೊಳ್ಳೆ ಬಜೆಟ್ ಇದ್ದು ಜಿಮ್ಮನ್ನೇ ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ ಇಂತಹ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಯಾರಿಗುಂಟು ಯಾರಿಗಿಲ್ಲ ನೋಡಿ ಖಾಲಿ ಒಂದು ಬೇರೆಲ್ಲ ಇದೆ ಚರ್ಕ ಅಂತ ನಿಮಗೂ ಈ ಥರ ಒಂದು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಬೇಕಿದ್ರೆ ಅಥೆಂಟಿಫೈಡ್ ಐಟಮ್ಸ್ ಎಲ್ಲ ಸಖತ್ತಾಗಿದೆ ಟ್ರೈ ಮಾಡಿ ನೋಡಲಿಲ್ಲ ಬಟ್ ಅವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರಷ್ಟೇ ಆಶುತೋಷ್ ಬಾಯ್ ಸೊ ನಿಮಗೂ ಈ ಥರ ಒಳ್ಳೊಳ್ಳೆ ಮಿಷಿನ್ಸ್ ಎಲ್ಲ ಬೇಕಿದ್ರೆ ನಿಮಗೂ ಜಿಮ್ ಸೆಟಪ್ ಮಾಡಲಿಕ್ಕಿದ್ರೆ ಯೂಟ್ಯೂಬಲ್ಲೂ ಸರ್ಚ್ ಕೊಡ್ಬೋದು ಕಿಂಗ್ಡಮ್ ಆಫ್ ಫಿಟ್ನೆಸ್ ಅಂತ ಚಾನಲ್ ಇದೆ ಸೊ ನಾವು ಈ ಜಿಮ್ಮಿಗೆ ನಾವು ಮಿಷಿನ್ ತರಬೇಕಾದ್ರೆ ಅವ್ರು ನಮ್ಮದೊಂದು ವೀಡಿಯೋ ಮಾಡಿದ್ರು ಆ್ಯಸ್ ಅ ರಿವ್ಯೂ ವೀಡಿಯೋ ಸೊ ಅದೇ ಥರ ನಿಮ್ಗೆ ಏನಾದರೂ ಮಿಷಿನ್ಸ್ ಬೇಕಿದ್ರೆ ನಿಮಗೂ ಕಿಂಗ್ಡಮ್ ಆಫ್ ಫಿಟ್ನೆಸ್ ಅಂತ ಯು ಪಿಯಲ್ಲಿದೆ ಯು ಪಿ ಸೇನೆ ಸಬ್ आपका ही है किंगडम ऑफ फिटनेस आप हाँ उनके अंडर जॉब कर रहे हैं ओके मैं लाते किंगडम ऑफ फिटनेस दा ಒಂದು ಮಿಷಿನ್ ಇನ್ಸ್ಟಾಲ್ ಆಗ್ತದೆ ಸೊ ನಿಕ್ಲಿಗೆ ಅಡ್ಡಡ್ಡೆ ಮಿಷಿನ್ಸ್ ಬಡಿತ ಸೀದಾ ಯು ಪಿಗೆ ಹೋದ ಅಲ್ಪ ಒಂದು ಕೊಟೇಶನ್ ಕೊಡ್ದು ಬತ್ತೆ ನಾನು 15 ಲಕ್ಷ 20 ಲಕ್ಷ 25 ಲಕ್ಷ ನಮ್ಮ ಒಂದು ಮೂಲಕ ಒಂದು ಕೊಟೇಶನ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒಂದು 20-25 ಲಕ್ಷ ಆಗ್ತದೆ ಆ್ಯಕ್ಚುಲಿ ಫಿಕ್ಸ್ಡ್ ಬಾರ್ಸ್ ಅಂತ ಏನು ಕರೀತಾರೆ ಇನ್ನೂ ಅನ್ಬಾಕ್ಸ್ ಆಗಿಲ್ಲ ಸ್ವಲ್ಪ ಕವರೆಲ್ಲ ರ್ಯಾಪ್ ಆಗಿದೆ ಫ್ರೆಶ್ ಮಿಷಿನ್ಸ್ ಇಂಪೋರ್ಟ್ ಮಾಡಿದಷ್ಟೇ ಸೊ ಇದಾದರೆ ನೀವು ವೆಯ್ಟ್ ಸತ್ತಿರ್ತದೆ 10 15 20 25 30 ಆ ಥರ ನಿಮಗೆ ಆಡ್ತಾ ಹೋಗ್ಬೋದು ಪಕ್ಕದಲ್ಲೇ ಇದೆ ಬಟ್ ಅದು ನಾವೇ ಇನ್ಸರ್ಟ್ ಮಾಡಿ ಅದಕ್ಕೆ ನಾವೇ ವೆಯ್ಟ್ ಲೋಡ್ ಮಾಡಿ ಹಾಕಬೇಕು ಸ್ವಲ್ಪ ಓಲ್ಡ್ ಫ್ಯಾಷನ್ ಮಿಷಿನ್ಸ್ ಇದೆಲ್ಲ ಬ್ಯಾಕ್ಗ್ರೌಂಡ್ ಬಾಯ್ಸ್ ಲೈಟ್ ಬಾಯ್ಸ್ ಸೊ ಇಲ್ಲಿದೆ ಲ್ಯಾಟ್ ಮಿಷಿನ್ ಇದೆ ಲ್ಯಾಟ್ ಹ್ಯಾಮರ್ ಅಂತ ಸೊ ವರ್ಕೌಟ್ ಮಾಡಿ ತೋರಿಸ್ಲಿಕ್ಕಾಗಲ್ಲ ರೀಸನ್ ಅಂತ ಹೇಳಿದರೆ ಇನ್ನು ಸ್ಕ್ರೂ ಟೈಟ್ ಆಗಿಲ್ಲ ಜಸ್ಟ್ ಬಂದಿರೋದಷ್ಟೇ ಸಖತ್ ಮಿಷಿನರಿ ಸೊ ನಾವು ಇದಕ್ಕೆ ನೋಡಿ ಈಗ ಫುಲ್ಲಿ ರ್ಯಾಪ್ ಆಗಿದೆ ಇದಕ್ಕೆ ನಾವು ವೆಯ್ಟ್ ಸ್ಟ್ಯಾಗ್ ಅಂತ ಹೇಳ್ತೇವೆ ಸೊ ಫುಲ್ ವೆಯ್ಟ್ ಲೋಡ್ ಮಾಡಿ ನಾವು ಇನ್ಸರ್ಟ್ ಮಾಡಿ ಆಡ್ತೇವಲ್ಲ ವೆಯ್ಟ್ ಎಲ್ಲ ಹಾಕಿ ಅದಕ್ಕೆ ಇದು ವೆಯ್ಟ್ ಸ್ಟ್ಯಾಗ್ ಇದೆ ಇನ್ನೂ ಅನ್ಬಾಕ್ಸಿಂಗ್ ಆಗಬೇಕಷ್ಟೇ ಇಲ್ಲಿ ಸೊ ಇಲ್ಲಿ ಅಷ್ಟೇ ಲ್ಯಾಟ್ ಪುಲ್ ಡೌನ್ ಮಿಷಿನ್ ಇದೆ ಕಿಂಗ್ಡಮ್ ಫಿಟ್ನೆಸ್ ಅಂತ ಏನು ಸ್ಟಿಕ್ಕರ್ ಹಾಕಿದ್ದಾರೆ ಒಳ್ಳೆ ಬ್ರ್ಯಾಂಡ್ ಆ್ಯಕ್ಚುಲಿ ಇದು ಪರವಾಗಿಲ್ಲ ನಾವೀಗ ಚೆಕ್ ಮಾಡಿದ ಪ್ರಕಾರ ಎಲ್ಲನೂ ಸ್ವಲ್ಪ ಸ್ಟ್ರಾಂಗ್ ಮೆಟೀರಿಯಲ್ ಥರನೇ ಇದೆ ಲೋಗೋ ಬೇರೆ ಹಾಕಿದ್ದಾರೆ ಕಿಂಗ್ಡಮ್ ಆಫ್ ಫಿಟ್ನೆಸ್ ಇದು ಹೆವಿ ಉಂಡಿ ಬಾಯ್ ವೆಯ್ಟ್ ಜಾಸ್ತಿ ಉಂಟು ನಮ್ಮ ನಾರ್ಮಲ್ ಉಂಟು ಅದೇ 10 ಲೋಡ್ ಬಂತಿಲ್ಲ ಕೊಂಡು ಎಂಟಿ ಬಾರೆ ದುನ್ನ ಉಂಡಿಯಾ ಸಖತ್ ಭಾರ ಇದೆ ಒಂದು ಬಾರ್ ಉಂಟು ಮಲ್ಲ ಉದ್ದದ ಅವು ಏತ ಅಡ್ರೆಸ್ ವೇಟ್ ಹೆವಿ ಉಂಟು ವೆಯ್ಟ್ ಸ್ಕಾಟ್ ಅದಾವ ಸ್ಕಾಟ್ 10 ವೆಯ್ಟ್ ಪಾರ್ದು ವೆಯ್ಟ್ ಹಾಕದೆ ಆಡುವಾಗಲೂ ಒಂದು 10 ಲೋಡ್ ಮಾಡಿ ಆಗಿದೆ ಹೆಡ್ಡೆ ವಿಷಯ ಎಂಟಿ ಬಾರ್ ಗೊತ್ತಿಲ್ಲ ಅಂತೂ ಇಂತೂ ನಾವು ಇವತ್ತು ಈ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿದ್ವಿ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಂತೂ ನನಗಂತೂ ಗೊತ್ತಿಲ್ಲದ ಕೆಲವು ನಾನಾ ರೀತಿಯ ಈ ಜಿಮ್ ಇಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ನಂಗೆ ಗೊತ್ತಾಯಿತು ಇವತ್ತು ಸೊ ಇವತ್ತು ನನಗಂತೂ ತುಂಬ ಖುಷಿ ಆಯ್ತು ಮಾರೆ ಆದರೆ ಜಾಸ್ತಿ ಎತ್ತಕ್ಕೆ ಹೋಗಲಿಲ್ಲ ಮತ್ತು ರಿಸ್ಕ್ ಆದರೆ ಕಷ್ಟ ಮತ್ತು ಗೌತಮನ ಹೇಳಿ ಏನಾದರೂ ಸಕ್ಕದಿತ್ತು ನೀನು ಎಡ್ಡೆ ಎಕ್ಸ್ಪೀರಿಯನ್ಸ್ ಇದೆ ಅಪ್ಪನ ಜಿಮ್ ಅನ್ಬಾಕ್ಸಿಂಗ್ ಬರಮಂತಾರೆ ಭಾರಿ ರೇರ್ ತಿಕ್ಕು 2 ಇಯರ್ ಆಗುತ್ತೆ ನೋಡ್ಲಿಕ್ಕೂ ತುಂಬ ರೇರ್ ಸಿಗೋದು ಜಿಮ್ ಅನ್ಬಾಕ್ಸಿಂಗ್ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಜಿಮ್ ಸೆಟಪ್ ಆಗ್ತಾ ಇದೆ ಇನ್ನೂ ತುಂಬ ಅನ್ಬಾಕ್ಸಿಂಗ್ ಬಾಕಿ ಇದೆ ಸೊ ವಿಷಯ ಅಂದರೆ ನೆಕ್ಸ್ಟ್ ವೀಕಲ್ಲಿ ಜಿಮ್ ಓಪನಿಂಗ್ ಕೂಡ ಇದೆ ತುಂಬ ಗ್ರ್ಯಾಂಡ್ ಓಪನಿಂಗ್ ಇದೆ ಅಂತ ಈವೆಂಟು ಬಟ್ ಏನು ವಿಷಯ ಅದು ಏನು ಈವೆಂಟ್ ಅದರ ಬಗ್ಗೆ ನಾವು ಇವತ್ತು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನಾವು ತೋರಿಸ್ತೀವಿ ನಿಮಗೆ ಸೊ ಇವತ್ತಿಗೆ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಇವತ್ತಿಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಸೈನಿಂಗ್ ಅಪ್ ಫ್ರಮ್ ಗಾಂಧಿನಗರ ಕಾವೂರ್